ಮತ್ತದೇ ಲೋಕನ ಮತ್ತದೇ ಕನಸ. ಹೇಗಿತ್ತಾ? ಒಳ್ಳೆದುಂಟು. ಸ್ವಲ್ಪ ಇನ್ನೂ ಸಹ ಇಂಪ್ರೂವ್ ಮಾಡಬಹುದು ಕತೆ. ತೊಂದರೆ ಇಲ್ಲ. ಥ್ಯಾಂಕ್ ಯು. ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ನಾವು ಕೂಡ ಚೆನ್ನಾಗಿ ಚೈಲ್ಡ್ಹುಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಿದ್ದೇವೆ. ಹೌದಾ? ನಮ್ಮ ಮನೆಯಲ್ಲಿ ಶೂಟಿಂಗ್ ಆದದ್ದು. ಹೌದಾ? ಸೂಪರ್. ಥ್ಯಾಂಕ್ ಯು. ಚೆನ್ನಾಗಿದೆ, ತೊಂದರೆ ಇಲ್ಲ. ಲವ್ ಸ್ಟೋರಿ ಆಗಿತ್ತು, ಸ್ವಲ್ಪ ಲವ್ ಸ್ಟೋರಿ ಮತ್ತೆ ಒಂದು ಯಾವುದು ಯಕ್ಷಗಾನ ಕಲೆ ಸ್ವಲ್ಪ ಯಾರು ಇದು ಮಾಡ್ತಾರೆ ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಾಗೆ ಆಗ್ತದೆ. ಒಂದು ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಚೆನ್ನಾಗಿ ಬಂದು ಪ್ರಯತ್ನ ಮಾಡಿ ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ಹೇಗೆ ಸಿನಿಮಾ? ಒಳ್ಳೆ ಸಿನಿಮಾ ಬಂದಿದೆ, ಒಳ್ಳೆ ಕಲಾತ್ಮಕ ಮಾಡಿದ್ದಾರೆ, ಒಳ್ಳೆ ಡೈರೆಕ್ಷನ್ ಆಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ. ಆದರೆ ತಮಾಷೆ ಇಲ್ಲದಿದ್ರೆ ಒಳ್ಳೆ ಸೀರಿಯಸ್ ಆಗಿ ಒಳ್ಳೆ ನಿಮ್ಗೆ ಹೇಗಾಯ್ತು? ಟೋಟಲ್ ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಒಳ್ಳೆದುಂಟು. ಇದು ಒಂದು ಕಲಾತ್ಮಕ ಪಿಕ್ಚರ್, ಕಮರ್ಷಿಯಲ್ ಅಲ್ಲ. ಯಂಗ್ ಜನರೇಷನ್ಗೆ ಇಷ್ಟ ಆಗದಿರ್ಬೋದು, ಆದರೆ ಐಡಿಯಾಲಜಿ ಕಲಿಯುವವರಿಗೆ ಈ ಪಿಕ್ಚರ್ ಖಂಡಿತ ಒಂದು ಕಲಿಕೆಯ ಸ್ಥಾನವಾಗಿದೆ. ಒಳ್ಳೆದುಂಟು. ಸೂಪರ್. ಓವರ್ ಆಲ್ ಯಾವ್ದು ಇಷ್ಟ ಆಯ್ತು? ಯಾವ ವಿಷಯ ಇಷ್ಟ ಆಯ್ತು? ಯಕ್ಷಗಾನಕ್ಕೆಲ್ಲ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಹೌದಾ? ಬಾಕಿದ್ದು ಮ್ಯೂಸಿಕ್, ಕ್ಯಾಮರಾ ವರ್ಕ್ ಎಲ್ಲ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೇಗಾಯ್ತು ಸಿನಿಮಾ? ಸಿನಿಮಾ ಚೆನ್ನಾಗಿದೆ. ಕಲಾವಿದನ ಬಗ್ಗೆ ಅಂದರೆ ಕಲಾವಿದ ತನ್ನ ಇನ್ನೊಂದು ಆತ್ಮಕ್ಕೆ ಪರಕಾಯ ಪ್ರವೇಶ ಮಾಡುವುದನ್ನು ತುಂಬ ಚೆನ್ನಾಗಿ ಬಿಂಬಿಸಿದೆ. ಒಟ್ಟಿನಲ್ಲಿ ಕ್ಯಾಮ್ರಾ ವರ್ಕ್, ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ದಕ್ಷಿಣ ಕನ್ನಡ ಜಿಲ್ಲೆಯ ಆ ಕಲಾವಿದನ ಮತ್ತೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ಆಗಿದೆ. ಥ್ಯಾಂಕ್ ಯು ಸರ್. ಹೇಗಾಯ್ತು ಮೂವಿ? ನೋಡುವಂತ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಖುಷಿ ಆಯ್ತಾ ನಿಮಗೆ? ಓಕೆ, ಥ್ಯಾಂಕ್ ಯು. ಹೇಗಾಯ್ತು ಮ್ಯಾಮ್ ಸಿನಿಮಾ? ತುಂಬಾ ಖುಷಿ ಆಯ್ತು ಸರ್. ಮತ್ತೆ ಪೆಟ್ಟು ಅದೇ ನಮ್ಮ ಭಾವನೆ ಹೇಗಿರ್ತದೆ ಹಾಗಿತ್ತು ಪಿಕ್ಚರ್ ಕೂಡ. ಮತ್ತೆ ಬಣ್ಣದ ನಮ್ಮ ಯಕ್ಷಗಾನದಲ್ಲಿ ಈ ತರ ಒಂದು ಸಿನಿಮಾ ಬರಲಿಲ್ಲ. ಇದು ನಿಜವಾಗಿ ಬಹಳ ಖುಷಿ ಆಯ್ತು. ನಮ್ಮ ನೆರೆಕೆರೆಯರ ಆಕ್ಟರ್ ಅನ್ನೇ ಸೇರಿಸಿ ನಮ್ಮ ಪರಿಸರವನ್ನು ಸೇರಿಸಿ ಮಾಡಿದ್ದು ಬಹಳ ಖುಷಿ ಆಯ್ತು. ಬಹಳ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹೇಗಾಯ್ತು ಸರ್ ಸಿನಿಮಾ? ಹೇಗಾಯ್ತು? ಚೆನ್ನಾಗಿದೆ. ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ ಅವನ ಜೀವನದಲ್ಲಿ ಯಾವ ಥರ ಒಂದು ಕಲಾವಿದನಾಗಿ ಮುಂದೆ ಹೋಗಿ ಅವನು ನಿರಾಶಾದಾಯಕನಾಗಿ ಕೊನೆಯವನು ಆಗ್ತದೆ. ಓವರ್ ಆಲ್ ಸಿನಿಮಾ, ಚಿತ್ರಕಥೆ ಹಾಗೆ ಸಂಗೀತ ಚೆನ್ನಾಗಿತ್ತು. ಆದರೂ ಆ ಶೂಟಿಂಗ್ ಇದೆ ಅಲ್ಲ, ಅದು ಆ ಹಳ್ಳಿಯ ಒಂದು ಸೊಬಗನ್ನು ನೋಡಲಿಕ್ಕೆ ಭಾಳ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಸರ್ ಹೇಳಿ, ನಿಮ್ಗೆ ಹೇಗೆ ಅನುಭವ ಆಯ್ತು? ಒಳ್ಳೆ ಇದೆ. ಆ್ಯಕ್ಟರ್ಸ್ ಚೆನ್ನಾಗಿ ಮಾಡಿದ್ದಾರೆ, ಕತೆ ಒಳ್ಳೆ ಇದೆ, ಮತ್ತು ಲೊಕೇಶನ್ಸ್, ವಿಡಿಯೋಗ್ರಫಿ ಒಳ್ಳೆ ಕ್ಲೀನ್ ಆಗಿದೆ. ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ. ಸಾಂಗ್ಸ್ ಒಳ್ಳೆ ಇದೆ, ಸಾಂಗ್ ಒಳ್ಳೆ ಬಂದಿದೆ. ಮತ್ತು ನಾವು ಯಕ್ಷಗಾನದ ಅಭಿಮಾನಿಗಳು, ಸ್ವಲ್ಪ ಯಕ್ಷಗಾನ ಬಂದ ತುಂಬ ಹತ್ರ ಆಗಿದೆ, ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಟೀಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗಾಯ್ತು ಸಿನಿಮಾ? ಹೇಗಾಯ್ತು? ಚೆನ್ನಾಗಿದೆ. ಹೌದಾ? ಓವರ್ ಆಲ್ ಯಾವುದು ನಿಮಗೆ ತುಂಬಾ ಇಷ್ಟ ಆಯ್ತು? ಎಲ್ಲ ಯಕ್ಷಗಾನ ಪಾತ್ರಗಳಾಗಲಿ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಹೌದಾ? ಥ್ಯಾಂಕ್ ಯು. ಬನ್ನಿ ಹೇಳಿ, ಸಿನಿಮಾದ ಅನುಭವ ಹೇಳಿ, ಹೇಗೆ? ಖುಷಿ ಆಯ್ತು. ಒಂದು ಹಳ್ಳಿಯ ಸೀನ್ ಎಲ್ಲ ನೋಡ್ಲಿಕ್ಕೆ ಸಿಕ್ಕಿತ್ತು ನಮಗೆ. ಮತ್ತೆ ಮನುಷ್ಯನ ಒಳಗೆ ಇನ್ನೊಬ್ಬರ ವ್ಯಕ್ತಿತ್ವ ಸಹ ಅಳವಡಿಸಿಕೊಂಡಿರ್ತಾರೆ ಅಂತ ಹೇಳುವ ಹಾಗೆ ಆಯ್ತು. ಥ್ಯಾಂಕ್ ಯು. ಒಳ್ಳೆದಾಯ್ತು. ಅವನು ನೋಡಿ ಖುಷಿ ಆಯ್ತು. ಅಮಿಷ್ ಅವನ ಹೆಸರು, ಅದು ಒಳ್ಳೆದಾಯ್ತು. ಖುಷಿ ಆಯ್ತು ಅವನು ನೋಡಿ. ಟೋಟಲ್ ಆಗಿ ಸಿನಿಮಾ, ಚಿತ್ರಕಥೆ ಹಾಗೆ ಸಂಗೀತ, ಒಳ್ಳೆದಿತ್ತು. ಸಿನಿಮಾಟೋಗ್ರಫಿ ಎಲ್ಲ ಇಷ್ಟ ಆಯ್ತು. ಥ್ಯಾಂಕ್ ಯು. ಖುಷಿ ಆಯ್ತು. ಕರಾವಳಿ ಭಾಗದ ಯಕ್ಷಗಾನ ಕಲೆ, ಗಂಡು ಕಲೆ ಪಂಪನ ಯಕ್ಷಗಾನ ಕಲೆ 40 ವರ್ಷ ಒರಿಯೋಡು ಬೊಳೆಯೋಡು ಪಂಪನ ದೃಷ್ಟಿಡು ಐತೊಟ್ಟು ಒಂಜಿ ಕಲಾವಿದೆ ತನ್ನ ಬದುಕುಡು ತನ್ನ ಮಾನಸಿಕ ತುಲಮಲೋಡು ಆ ಒಂಜಿ ಮನಸ್ಸಿಂಚ ಬೇತೆ ಮಾಡು ಯೋಚನೆ ಮಾಡ್ಕೊಂಡು ಅವೇನು ಜನಕ್ಕಳಿಗೆ ಮುಟ್ಟಾವ ಮೂಲಕ ಪ್ರಯತ್ನ ಮಾಡ್ತಾರೆ. ಬಹುಶಃ ಕತೆ ಎಪ್ಪು, ಸಂಭಾಷಣೆ ಎಪ್ಪು, ಮಾತು ಪ್ರೀತಿ ಪ್ರೇಮ ಎಪ್ಪು ಒಂಜಿ ಸಿನಿಮಾಡು ಬರ್ಪಂಚ ಮಾತ ವಿಷಯ ಎಲ್ಲ ಜನಕ್ಕಳಿಗೆ ಕೊರ ಪ್ರಯತ್ನ ಮಾಡಿದ್ರು. ಭಾರಿ ಶೋಕತ್ಲು ಕುಟುಂಬ ಸಮೇತ ಅದು ತೋಪಂಚಿನ ಒಂಜಿ ಅದ್ಭುತ ಸಿನಿಮಾ ಬಂದ್ರೆ ಭಾರಿ ಖುಷಿ ಪಡ್ತೇವೆ. ಥ್ಯಾಂಕ್ ಯು ಸರ್. ಸಿನಿಮಾದ ಬಗ್ಗೆ ಹೇಗೆ ಆಯ್ತು ನಿಮಗೆ ಸಿನಿಮಾ? ತುಂಬಾ ಸಿಂಪಲ್ ಆಗಿ ತುಂಬಾ ಒಳ್ಳೆದಿತ್ತು. ಮತ್ತು ಎಲ್ಲ ವರ್ಗದ ಜನರಿಗೂ ತುಂಬ ಎಲ್ಲ ಅರ್ಥ ಆಗುವ ಹಾಗೆ, ಮತ್ತು ಒಬ್ಬರು ಕಲಾವಿದರ ನೋವು ಹೇಗೆ, ಅವರು ಅದರಲ್ಲಿ ಹೇಗೆ ಎಲ್ಲ ಒಳ್ಳೆ ಸಪೋರ್ಟ್ ಆಗಿ ಅವರ ಎಲ್ಲ ಆ್ಯಕ್ಷನ್ ಎಲ್ಲ ನಟನೆ ಎಲ್ಲ ಮಾಡಿ ಅವರ ಮನಸ್ಸಿನ ಅಭಿಪ್ರಾಯ ಎಲ್ಲ ತುಂಬಾ ಚೆನ್ನಾಗಿ ಭಾವನಾತ್ಮಕವಾಗಿತ್ತು. ತುಂಬಾ ಭಾವನಾತ್ಮಕವಾಗಿತ್ತು. ನಿಮ್ಗೆ ಖುಷಿ ಆಯ್ತಾ? ತುಂಬಾ ಖುಷಿಯಾಗಿದೆ. ಓಕೆ, ಥ್ಯಾಂಕ್ ಯು. ಇವರು ಸುಭಾಸರ ಮಿಸೆಸ್ ಮಮತಾ ಜೈನ್. ಹಾಗೆ ಸುಭಾಸರ ಬಗ್ಗೆ 2 ಮಾತಾಡಲಿಕ್ಕಿತ್ತು. ಹಾಗೆ ಸುಭಾಸರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ.
ನನ್ನನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ಅವರ ಹೇಗಾಯ್ತು ನಿಮ್ಗೆ ಅವರ ಅಭಿನಯ ಹೇಗಾಯ್ತು? ಚೆನ್ನಾಗಿದೆ. ಈಗ ಮನೆಯಲ್ಲೆಲ್ಲ ಹೇಗಿದ್ದಾರೆ? ಅದರಲ್ಲಿ ನೋಡಿದಾಗೆ ಸಿನಿಮಾ ರಂಗದಲ್ಲಿ ಇನ್ನಷ್ಟು ಆಸಕ್ತಿ ಇದೆ? ಯಕ್ಷಗಾನದಲ್ಲೆಲ್ಲ ಒಳ್ಳೆ ಹೌದಾ? ನಾಟಕ ಸಿನಿಮಾ ಎಲ್ಲದರಲ್ಲಿ ಇದ್ದಾರೆ. ಒಳ್ಳೇದಾಗ್ಲಿ, ಇನ್ನಷ್ಟು ಅವರಿಗೆ ಅವಕಾಶಗಳು ಸಿಗ್ಲಿ, ನಮ್ಮ ಹಾರೈಕೆ. ಒಳ್ಳೇದಾಗ್ಲಿ. ಚೌಕಿ ಚಿತ್ರ ಇವತ್ತು 3ನೇ ಪ್ರದರ್ಶನ. ಸುಭಾಷ್ ಚಂದ್ರ ಜೈನ ನಮ್ಮ ಕೃಷಿ ವ್ಯವಸಾಯ ಒಂದು ಕೋಪರೇಟಿವ್ ಸೊಸೈಟಿಯವರೊಂದು ನಮ್ಮ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಸುಭಾಷ್ ಚಂದ್ರ ಜೈನ. ಸೊ ಅವರ ಒಂದು ಸ್ಪಾನ್ಸರಲ್ಲಿ ನಡೆದಂಥ ಇವತ್ತಿನ ಶೋ ಆಲ್ಮೋಸ್ಟ್ ಒಂದು ಹೌಸ್ಫುಲ್ ಆಗಿ ಎಲ್ಲ ಒಂದು 90 ಸೀಟ್ ಆದರೂ 85 ಸೀಟ್ ಫುಲ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಎಲ್ಲರೂ ಖುಷಿ ಪಟ್ಟಿದ್ದಾರೆ. ನಮಗೆ ಒಂದು ಕಲಾ ತಂಡಕ್ಕೆ ಬೇಕಾಗಿರೋದು ಅದೊಂದು. ಹಾಗಾಗಿ ಇದು 3ನೇ ಶೋ ಅಲ್ಲೂ ಕೂಡ ಒಳ್ಳೆ ಫೀಡ್ಬ್ಯಾಕ್ ಬಂದಿರೋದ್ರಿಂದ ತುಂಬ ಖುಷಿಯಾಗಿದ್ದೇವೆ ನಾವು. ನಮಗೆ ಬೇಕಾಗಿರೋದು ಇದು. ನಮಗೆ ಇನ್ನೊಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಈ ಒಂದು ಪ್ರೋತ್ಸಾಹ, ಈ ಒಂದು ಉತ್ಸಾಹ. ಸೊ ಅದು ಕಂಟಿನ್ಯೂ ಆಗಬೇಕು ಅಂದರೆ ಚೌಕಿ ಚಿತ್ರತಂಡಕ್ಕೆ ಒಂದು ಆಡಿಯನ್ಸ್ನ ಒಂದು ನಿರಂತರವಾಗಿರ್ತಕ್ಕಂಥ ಒಂದು ಬ್ಲೆಸ್ಸಿಂಗ್ ಇರಬೇಕು ಅಂತ ಒಂದು ವಿಶಸ್ ನಮ್ಮದು. ಬಂದಂಥ ಎಲ್ಲ ವೀಕ್ಷಕರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ BK ಕ್ರಿಯೇಷನ್ಸ್ ಆದ ಬಾತುಕುಲಾಲ್ ಹಾಗೂ ಟೀಮಿನವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕೆ ಅಂದರೆ ಸಪೋರ್ಟ್ ಅನ್ನೋದು ಪ್ರಮುಖವಾಗಿರ್ತದೆ ಪ್ರತಿ ಒಂದು ಪ್ರಾಡಕ್ಟನ್ನು ಪ್ರಮೋಟ್ ಮಾಡಲಿಕ್ಕೆ. ಹಾಗಾಗಿ ನನ್ನ ಸ್ನೇಹಿತರಾದ ಬಾತುಕುಲಾಲ್ ಆ್ಯಂಡ್ ಟೀಮ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಫೀಡ್ಬ್ಯಾಕ್ ರಿವ್ಯೂಸನ್ನು ಕಲೆಕ್ಟ್ ಮಾಡೋದ್ರಲ್ಲಿ ಸಂಪೂರ್ಣವಾದ ಹೊಣೆಯನ್ನು ಹೊತ್ತಿದ್ದಾರೆ. ಆ್ಯಂಡ್ ಇವತ್ತಿನ 3ನೇ ಶೋ ಚೌಕಿ ರಂಗಿನ ಬಗ್ಗೆ ಮಾತಾಡೋದಾದರೆ ಜನಗಳು ಫುಲ್ ಆಗಿತ್ತು. 91 ಸೀಟಿಗೆ 89 ಸೀಟ್ಸ್ಗಳು ಭರ್ತಿಯಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೆ ಮುಖ್ಯ ಕಾರಣ ಸುಭಾಷ್ ಚಂದ್ರ ಜೈನ್, ವರ್ತಕರ ಬ್ಯಾಂಕಿನ ಮುಖ್ಯ ಒಂದು ಹುದ್ದೆಯನ್ನ ಅವರು ಅಲಂಕರಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಹಾಗೆ ಚಿತ್ರವನ್ನು ನೋಡಿದ ಪ್ರತಿಯೊಬ್ಬರು ಪ್ರೇಕ್ಷಕ ಪ್ರಭು ಹೇಳ್ತಿರೋದು ಈ ಒಂದು ಚಿತ್ರ ಯಾವುದೇ ಡಬಲ್ ಮೀನಿಂಗ್ ಇಲ್ಲದೆ ಕಂಟೆಂಟ್ ಆಧಾರಿತವಾಗಿದ್ದು, ಪ್ರಯೋಗಾತ್ಮಕವಾಗಿದ್ದು, ಕಲಾತ್ಮಕವಾಗಿದೆ. ಅಂಡ್ ನೋಡ್ಲಿಕ್ಕೆ ಇಟ್ಸ್ ಡಿಫ್ರೆಂಟ್ ಆಗಿದೆ. ವಿಭಿನ್ನ ಅನ್ನೋದು ಕೆಲವುದು ಮಾತಲ್ಲಿ ಇರುತ್ತೆ, ಅಂಡ್ ಫಿಲ್ಮ್ ನೋಡಿದ ನಂತರ ವಿಭಿನ್ನ ಅನ್ನೋದು ಬೇರೆ ಇರುತ್ತೆ. ಯಾಕಂದ್ರೆ ಅನುಭವಿಸಿದ ಮಾತುಗಳನ್ನು ಫಿಲ್ಮ್ ನೋಡಿ. ಸೊ ರಿಯಲಿ ಐ ಆಮ್ ಗ್ರೇಟ್ಫುಲ್ ಟು ದೆಮ್ ಅಂಡ್ ಒನ್ ಅಂಡ್ ಆಲ್ ದೋಸ್ ಹೂ ಸಪೋರ್ಟೆಡ್, ದೋಸ್ ಹೂ ಕೇಮ್ ಅಂಡ್ ದೋಸ್ ಹೂ ಸಪೋರ್ಟೆಡ್ ದ ಹೋಲ್ ಶೋ ಆಫ್ ಚೌಕಿ ರಂಗಿನ ಮನೆ. ಮತ್ತೊಮ್ಮೆ ಚೌಕಿ ರಂಗಿನ ಮನೆ ಚಿತ್ರಕ್ಕೆ ಹೀಗೆ ಒಂದು ಸಹಕಾರ ಇನ್ನೂ 15 ಶೋ ಬ್ಯಾಕ್ ಟು ಬ್ಯಾಕ್ ಆಗ್ಲಿಕ್ಕಿದೆ. ಸ್ಪೆಷಲ್ ಶೋಸ್ಗಳಿದು. ಆಕ್ಚುಲಿ ನಾನು ಎಲ್ಲ ಕಡೆ ರಿಲೀಸ್ ಮಾಡಿಲ್ಲ. ಸೊ ಯಾರ್ಯಾರು ಯಕ್ಷಗಾನ ಪ್ರೇಮಿಗಳಿದ್ದಾರೆ, ಯಾರ್ಯಾರು ಕಲಾತ್ಮಕ ಚಿತ್ರವನ್ನು ಇಷ್ಟಪಡ್ತಿದ್ದಾರೆ, ಈ ಕಲಾತ್ಮಕ ಚಿತ್ರ ಸೋಲ್ಬಾರದು ಅನ್ನೋರು ಯಾರ್ಯಾರಿದ್ದಾರೆ, ಎಲ್ಲರೂ ಕೂಡ ದಯಮಾಡಿ ಇದಕ್ಕೆ ಒಂದು ಸಹಕರಿಸಿ. ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಲವ್ ಯು ಆಲ್. ಸ್ವಲ್ಪ ಹೊತ್ತಿಗಾದ್ರೂ ನಾನು ಕನಸ